ಕಾರ್ಕಳದಲ್ಲಿ ನಡೆದಷ್ಟು ಗ್ರಾಮೀಣ ಭಾಗದ ರಸ್ತೆಗಳ ಅಭಿವೃದ್ಧಿ ಇತರ ಕ್ಷೇತ್ರಗಳಲ್ಲಿ ಈವರೆಗೆ ನಡೆದಿಲ್ಲ ಎಂದು ಸಚಿವ ಸುನಿಲ್ ಕುಮಾರ್ ಹೇಳಿದರು. ಕಾರ್ಕಳದಲ್ಲಿ ಈಗಾಗಲೇ 236 ಕಿಂಡಿ ಅಣೆಕಟ್ಟುಗಳ ನಿರ್ಮಾಣ ನಡೆದಿದ್ದು, ಒಟ್ಟಾರೆಯಾಗಿ ಕಾರ್ಕಳ ಕ್ಷೇತ್ರ ಕಳೆದ 4 ವರ್ಷಗಳಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ನಡೆದಿದೆ ಎಂದು ಸಚಿವ ಸುನಿಲ್ ಕುಮಾರ್ ಹೇಳಿದರು. ಮುಣಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 1 ವರ್ಷದ ಅವಧಿಯಲ್ಲಿ 5 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಿಲಾನ್ಯಾಸ ನೆರವೇರಿಸಿ ಅವರು ಮಾತನಾಡ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಬೆಳಕು ಯೋಜನೆ ಫಲಾನುಭವಿಗಳಿಗೆ ಆದೇಶ ಪತ್ರ ನೀಡಲಾಯಿತು. ಮುಣಕೂರು ಸ್ವಚ್ಛವಾಹಿನಿ ಕಾರ್ಯಕರ್ತರನ್ನ ಈ ಸಂದರ್ಭದಲ್ಲಿ ಗೌರವಿಸಲಾಯಿತು. ಅದೆಲ್ಲದನ್ನು ಕೂಡ ದಾಟಿ ಮುಖ್ಯ ರಸ್ತೆಗಳಿಂದ ಒಳ ರಸ್ತೆಗಳಿಂದ 3-4 ಮನೆಗಳಿರುವಂತಹ ರಸ್ತೆಗಳು ಕೂಡ ಕಾಂಕ್ರೀಟೀಕರಣ ಆಗಬೇಕು ಅನ್ನುವಷ್ಟು ಮಟ್ಟಿಗೆ ಒಂದು ಜನರ ಬೇಡಿಕೆಯೂ ಬಂದಿದೆ. ಅದನ್ನು ಪೂರೈಸುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ.